ನಮಸ್ಕಾರ ವೀಕ್ಷಕರೇ, ಯೆನೆಪೋಯ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಪ್ರಸ್ತುತಪಡಿಸುವ YENAROGYA ವಿಶೇಷ ವೈದ್ಯಕೀಯ ಸಂವಹನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಾ ಪೂಜಾರಿ. ಇವತ್ತಿನ ನಮ್ಮ ಈ ಒಂದು ಸಂಚಿಕೆಯಲ್ಲಿ ನಾವು ಹೋಮಿಯೋಪತಿಕ್ ಕುರಿತಾಗಿ ಮಾತಾಡ್ತಾ ಇದ್ವಿ. ಯೆನೆಪೋಯ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ನಲ್ಲಿ ಇರುವಂತಹ ಒಂದು ಸೌಲಭ್ಯಗಳ ಕುರಿತಾಗಿ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಇವತ್ತಿನ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಹೋಮಿಯೋಪತಿಕ್ ಪ್ಯಾಲಿಯೇಟಿವ್ ಕ್ಲಿನಿಕ್ ಇದರ ಕುರಿತಾದಂತಹ ಒಂದು ಮಾಹಿತಿ ಆಗಿರ್ಬೋದು, ಅಥವಾ ಕ್ಯಾನ್ಸರ್, ಇನ್ನೊಂದು ವೆರಿಕೋಸ್ ವೇವ್ ಅನ್ನುವಂತಹ ಒಂದು ರೋಗಗಳ ಕುರಿತಾಗಿ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಈ ಕುರಿತು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಯೆನೆಪೋಯ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ನ ಡೀನ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ವಿವೇಕಾನಂದ್ ವರ್ಣೇಕರ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಡಾಕ್ಟರ್. ಅದರ ಜೊತೆಗೆ ಯೆನೆಪೋಯ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ನ ಅಲ್ಲಿ HOD ಮತ್ತು ಪ್ಯಾಥಾಲಜಿ ಆ್ಯಂಡ್ ಮೈಕ್ರೋಬಯಾಲಜಿ ವಿಭಾಗದಲ್ಲಿ HOD ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ Allwyn Pais ಅವರು ನಮ್ಮ ಜೊತೆ ಇದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ಇವತ್ತಿನ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ವೀಕ್ಷಕರೇ, ನಾವು ನಿಮಗೆ ಕೊಡ್ತಾ ಇರುವಂತಹ ಮಾಹಿತಿ ಹೋಮಿಯೋಪತಿಕ್ ಪ್ಯಾಲಿಯೇಟಿವ್ ಕ್ಲಿನಿಕ್ ಅಂದರೆ ಏನು, ಜೊತೆಗೆ ಕ್ಯಾನ್ಸರ್, ಅದರ ಜೊತೆಗೆ ವೆರಿಕೋಸ್ ವೇವ್ ಅಂದರೆ ಏನು ಅನ್ನೋದರ ಕುರಿತಾಗಿ ನಾವು ನಿಮಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಮೊದಲನೇದಾಗಿ ಡಾಕ್ಟರ್ ವಿವೇಕಾನಂದ ವರ್ಣೇಕರ್ ಅವ್ರ ಜೊತೆ ನಾನು ಕೇಳುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಮ್ಮ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾನು ಆವಾಗಲೇ ಹೇಳಿದೆ, ಏನು ಹೋಮಿಯೋಪತಿಕ್ ಪ್ಯಾಲಿಯೇಟಿವ್ ಕ್ಲಿನಿಕ್ ಇದರ ಕುರಿತಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಅಂತ. ಓಕೆ, ಈ ಒಂದು ಹೋಮಿಯೋಪತಿಕ್ ಪ್ಯಾಲಿಯೇಟಿವ್ ಅಂದರೆ ಏನು ಅಂತ ತಿಳಿಸ್ಕೊಡಿ. ನಾವೆಲ್ಲ ಬೇರೆ ಬೇರೆ ಥರ ಡಿಸೀಸ್ ನಾವು ಟ್ರೀಟ್ ಮಾಡ್ತೀವಿ. ಎಲ್ಲ ಡಿಸೀಸ್ ನಮಗೆ ಕ್ಯೂರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಕಂಪ್ಲೀಟ್ ವಾಸಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಗ ಕೆಲವೊಂದು ಡಿಸೀಸ್ದಲ್ಲಿ ನಾವು ಟ್ರೀಟ್ಮೆಂಟ್ ಕೊಟ್ಟು ಆ ಲೆವೆಲ್ನಲ್ಲಿ ಬೆಳವಣಿಗೆ ಮುಂದುವರಿಸಲಿಕ್ಕೆ ಆಗ್ತದೆ. ಅದಕ್ಕೆ ನಾವು ಪ್ಯಾಲಿಯೇಷನ್ ಅಂತ ಹೇಳ್ತೀವಿ. ಅಂದರೆ ಒಂದು ಗ್ರೋತ್ ಆಗೋ ಡಿಸೀಸ್ದಲ್ಲಿ ಅಲ್ಲಿಗೆ ಸ್ಟಾಪ್ ಮಾಡಲಿಕ್ಕೆ ಆಗೋದು ಅದು ಪ್ಯಾಲಿಯೇಟಿವ್ ಕ್ಲಿನಿಕ್ ಅಂತ ಹೇಳ್ತೀವಿ. ಅದರ ಪ್ರಕಾರ ಹೋಮಿಯೋಪತಿಕ್ದಲ್ಲಿ ಅದೇ ಥರ ನಾವು ಕ್ಯೂರ್ ಮಾಡ್ಬೋದು. ಕ್ಯೂರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂಥ ಡಿಸೀಸ್ ನಾವು ಕಂಟ್ರೋಲ್ ಮಾಡ್ಬೋದು, ಅದೇ ಲೆವೆಲ್ನಲ್ಲಿ ಬೆಳವಣಿಗೆ ನಿಂದ್ರಿಸ್ಬೋದು. ಅದಕ್ಕೆ ನಾವು ಪ್ಯಾಲಿಯೇಟಿವ್ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ ಏನು, ರೋಗ ಹೆಚ್ಚಾಗದೆ ಹೋಗದೆ ಇರುವ ಹಾಗೆ ಅಲ್ಲಿಗೆ ಆ ರೋಗವನ್ನ ನಿಲ್ಲಿಸುವಂತಹ ಒಂದು ಪ್ರಕ್ರಿಯೆಗೆ ಪ್ಯಾಲಿಯೇಟಿವ್ ಅನ್ನುವಂತಹ ಒಂದು ಪದವನ್ನ ಉಪಯೋಗ ಮಾಡಿರುವಂಥದ್ದು, ಅಥವಾ ಈ ಒಂದು ನಿಲ್ಲಿಸುವಂತಹ ಒಂದು ಕ್ರಮಕ್ಕೆ ಪ್ಯಾಲಿಯೇಟಿವ್ ಅಂತ ಹೆಸರು. ಓಕೆ, ಹಾಗಾದ್ರೆ ಮುಂದೆ ನಾನು ಕೇಳೋದಾದ್ರೆ, ಇವತ್ತು ಈ ಒಂದು ಸಂಚಿಕೆಯಲ್ಲಿ ಯಾವ ರೋಗದ ಕುರಿತಾಗಿ ಮಾಹಿತಿಯನ್ನ ಕೊಡ್ತಾ ಇದ್ದೀರಾ? ಜನರಲ್ ಸರ್ಕಮ್ಸ್ಟಾನ್ಸಸ್ದಲ್ಲಿ ಯಾವುದು ರೋಗ ನಾವು ಟ್ರೀಟ್ ಮಾಡ್ತಾ ಇದ್ದಾಗೆ ನಾವು ಏನು ನೋಡ್ತೀವಿ ಅಂತ ಹೇಳಿದ್ರೆ, ಸಪೋಸ್ ನಮಗೊಂದು ಮಲೇರಿಯಾ ಆಗಿದೆ, ಟ್ರೀಟ್ಮೆಂಟ್ ಕೊಡ್ಬೋದು, ಅಥವಾ ಕೆಮ್ಮಿನ ಕಾಯಿಲೆ ಇದ್ರೆ ಕೊಡ್ಬೋದು, ಅಸ್ಮಾದಲ್ಲಿ ಇದ್ರೆ ಮಾಡ್ಬೋದು. ಆ ಥರ ಬೇರೆ ಬೇರೆ ಕಾಯಿಲೆ ಇದೆ. ಫಾರ್ ಎಕ್ಸಾಂಪಲ್, ಒಬ್ರು ಕ್ಯಾನ್ಸರ್ ಆಗಿದ್ರೆ ಏನು ಮಾಡ್ತೀರಾ ಅಂದರೆ, ಕ್ಯಾನ್ಸರ್ ಮಾಡ್ಲಿಕ್ಕೆ ಆಗಿದ್ರೆ ಅವ್ರಿಗೊಂದು ಆಪರೇಷನ್ ಮಾಡಿಸ್ಬೇಕು, ಕಿಮೊಥೆರಪಿ ತಗೊಳ್ಬೇಕು. ಮತ್ತು ಅವ್ರೇನು ಹೇಳ್ತೀವಿ, ಆಪರೇಷನ್ ಅಥವಾ ಕಿಮೊಥೆರಪಿ ಕೊಟ್ಟ ನಂತರ ಅವ್ರದ್ದು ಲೈಫ್ 2 ವರ್ಷ ಬದುಕೋದು, ನಾವು ಒಂದು 10 ವರ್ಷ ತನಕ ಬದುಕಿಸ್ಲಿಕ್ಕೆ ಸಾಧ್ಯ ಇದೆ. ಬಟ್ ಅಲ್ಲಿ ಕ್ಯೂರ್ ಆಗೋದಿಲ್ಲ. ಇದು ಒಂದು ಕಂಡೀಷನ್. ಸೆಕೆಂಡ್, ನಾವೇನು ಹೇಳ್ತೀವಿ, ಈಗ ಗ್ಯಾಂಗ್ರೀದಲ್ಲಿ ಏನಾಗುತ್ತೆ ಅಂದರೆ, ಒಂದು ಕಾಯಿಲೆ ಇದೆ, ಅದಕ್ಕೂ ನಿಮ್ಮದು ಅಲ್ಲಿಂದ ಆ ಪರ್ಟಿಕ್ಯುಲರ್ ಪೋರ್ಷನ್ದು ರಕ್ತ ಪ್ರವಾಹ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆಗಿದ್ರೆ ಆ ಪಾರ್ಟ್ ಬ್ಲೂ ಆಗಿ ಡಾರ್ಕ್ ಆಗಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಏನು ಹೇಳ್ತಾರೆ ಡಾಕ್ಟರ್ ಅಂದರೆ, ಈ ಫಾರ್ ಎಕ್ಸಾಂಪಲ್ ಇಲ್ಲಿಗೆ ನಿಮ್ಗೆ ಗ್ಯಾಂಗ್ರೀನ್ ಆಗಿದ್ರೆ ಮುಂದಕ್ಕೆ ನೀವು ಬೆಳವಣಿಗೆ ಕಟ್ ಮಾಡ್ಲಿಕ್ಕೆ ಇಲ್ಲಿ ಕಟ್ ಮಾಡಬೇಕಂತ ಹೇಳ್ತೀವಿ. ಸಪೋಸ್ ಇಲ್ಲಿ ಸ್ಟಾರ್ಟ್ ಆಗಿದ್ರೆ ಇಲ್ಲಿ ಕಟ್ ಮಾಡಿ, ಅದು ಆಪರೇಷನ್ ಮಾಡಿ ಖಂಡಿತ ಆ ಟ್ರೀಟ್ಮೆಂಟ್ ಅಲ್ಲ, ಆ ಪಾರ್ಟ್ ನಾವು ತೆಗಿಬೇಕಾಗ್ತದೆ. ಅದಕ್ಕೆ ನಾವು ಸಪೋಸ್ ಮೆಡಿಸಿನ್ ತನಕ ಮುಖಾಂತರ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇದ್ರೆ ಅದು ಒಳ್ಳೆ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಸಿಮಿಲರ್ಲಿ ನಮ್ಮತ್ತೊಂದು ವೆರಿಕೋಸ್ ವೇನ್ಸ್ ಅಂತ ಇದೆ. ನಮ್ಮ ದೇಹದಲ್ಲಿ 2 ಥರದ ರಕ್ತನಾಳಿದೆ, ಒಂದು ಶುದ್ಧ ರಕ್ತ ಮತ್ತು ಅಶುದ್ಧ ರಕ್ತದ. ಅಶುದ್ಧ ರಕ್ತದ ಎನ್ನುವ ರಕ್ತವಾಹಿನಿ ಇದೆ, ಅದರದ್ದು ಒಂದು ಲೆವೆಲ್ದಲ್ಲಿ ಇರಬೇಕು. ಸಪೋಸ್ ಬೆಳವಣಿಗೆ ಆಗಿ ದಪ್ಪ ಆಗ್ತಾ ಇದ್ರೆ ಯೂಶುವಲಿ ನಮ್ಗೆ ಎಲ್ಲಿ ಕಾಣಿಸ್ತದೆ, ಒಂದು ಪೊಲೀಸ್ ಪರ್ಸನ್ಸ್ ಇದ್ದಾರೆ, ಬೆಳಗ್ಗೆದಿಂದ ಸಂಜೆಗೆ ನಿಂತ್ಕೊಂಡು ಕೆಲಸ ಮಾಡೋದು ಇರ್ತದೆ. ಅವ್ರಿಗೆ ಆ ವೇನ್ಸ್ ಬೆಳವಣಿಗೆ ಸ್ಟಾರ್ಟ್ ಆಗಿ ದಪ್ಪ ಆಗ್ಲಿಕ್ಕೆ ಸ್ಟಾರ್ಟ್. ಅದು ಒಂದು ಲೆವೆಲ್ದಲ್ಲಿ ಇದ್ರೆ ಏನೂ ಆಗೋದಿಲ್ಲ, ಬಟ್ ಅದೇ ಬೆಳವಣಿಗೆ ಆದಾಗಿದ್ರೆ ಅದು ಜಾಸ್ತಿ ಆಗ್ತಾ ಇರ್ತದೆ. ಅದೇ ಥರ ಮಹಿಳೆಯವರಿಗೆ ಯಾರು ಪ್ರೆಗ್ನೆಂಟ್ ಆಗ್ತಾರೆ, ಅವ್ರು ಡೆಲಿವರಿ ಆಗಿದ್ದಿರ್ತದೆ, ಲೇಬರ್ ಆಗಿದ್ದಿರ್ತದೆ, ಅವ್ರದ್ದು ಅದೇ ಥರ ಬೆಳವಣಿಗೆ ಆಗಲಿ ಸ್ಟಾರ್ಟ್ ಆಗುತ್ತೆ. ಅದು ಹಾಗೆ ಬಿಟ್ಟರೆ ಜಾಸ್ತಿ ಆಗಿ ನೋವು ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅಲ್ಸರ್ ಆಗ್ಲಿಕ್ಕೆ ಸ್ಟಾರ್ಟ್. ಅದಕ್ಕೂ ನಾವು ಆಪರೇಷನ್ ಮಾಡಬೇಕಾಗಿದ್ರೆ ಒಂದು ಸಿಟ್ಟಿಂಗ್ದಲ್ಲಿ ಆಪರೇಷನ್ ಆಗೋದಿಲ್ಲ. ಅದಕ್ಕೆ 1 ಸಿಟ್ಟಿಂಗ್, 2 ಸಿಟ್ಟಿಂಗ್, 3 ಸಿಟ್ಟಿಂಗ್ ಆಪರೇಷನ್ ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ. ಆಗ ನಾವು ಹೋಮಿಯೋಪತಿಕ್ ಮೆಡಿಸಿನ್ ಮುಖಾಂತರ ಅದು ಕಂಟ್ರೋಲ್ ಮಾಡ್ಬೋದು. ಇವತ್ತು ನಾವು ಈ 3 ಡಿಸೀಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಒಂದು ಗ್ಯಾಂಗ್ರೀನ್, ಇನ್ನೊಂದು ಕ್ಯಾನ್ಸರ್, ಒಂದು ವೆರಿಕೋಸ್ ವೇವ್ಸ್ ಅನ್ನೋದ್ರ ಕುರಿತಾಗಿ ಮಾಹಿತಿಯನ್ನ ಕೊಡ್ತಾ ಇರುವಂಥದ್ದು. ಓಕೆ, ಇವಾಗ ನಾನು ಡಾಕ್ಟರ್ Allwyn Pais ಇವರಿಗೆ ನಾನು ಪ್ರಶ್ನೆಯನ್ನು ಹಾಕೋದಾದ್ರೆ, ಈ ಒಂದು ಗ್ಯಾಂಗ್ರೀನ್ ಅಂದರೆ ಏನು ಅಂತ ತಿಳಿಸ್ಕೊಡಿ. ಗ್ಯಾಂಗ್ರೀನ್
is classically defined as a massive cell death with the super added putrefaction, mainly caused due to blockage of blood supply. ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಪೇಶಿ ಇದೆ, ಆ ಪೇಶಿದು ಬೆಳವಣಿಗೆ ಸ್ಟಾರ್ಟ್ ಆಗಬೇಕು. ಆ ಬೆಳವಣಿಗೆ ಅಲ್ಲಿ ಸಾಧ್ಯ ಆಗೋದಿಲ್ಲ, ಅಲ್ಲಿಗೆ ಒಂದು ಸ್ಟಾಪ್ ಆಗುತ್ತೆ. ಅದರ ಪ್ರಕಾರ ರಕ್ತ ಪ್ರವಾಹವನ್ನು ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಅದಕ್ಕೆ ನಾವು ಒಂದು ಗ್ಯಾಂಗ್ರೀನ್ ಅಂತ ಹೇಳಿ, ಅದು ಪ್ರೊಸೆಸ್ನಲ್ಲಿ ಹೇಗೆ ಆಗ್ತದೆ ಅಂತ ಅದು ಒಂಥರ ಹೇಳ್ತಾ ಇದ್ದಾರೆ ಅವರು. ಓಕೆ ಅಂತ ಹೇಳಿದ್ರೆ ಈ ಒಂದು ಏನು ಈ ಒಂದು ರಕ್ತ ಹೋಗುವಂತಹ ಒಂದು ಸಮಯದಲ್ಲಿ ಅದು ಬ್ಲಾಕ್ ಆಗಿ ಅಲ್ಲಿಗೆ ಸ್ಟಾಪ್ ಆಗಿದ್ರೆ ನಮ್ಮ ಬಾಡಿದಲ್ಲಿ ಇರೋದು ಸೆಲ್ಸ್ ಪೇಶಿಗಳು ಫಂಕ್ಷನಿಂಗ್ ಆಗೋದಿಲ್ಲ, ಅದಕ್ಕೆ ಆಹಾರ ಸಿಗೋದಿಲ್ಲ, ಬ್ಲಡ್ ದಿಂದ ಆಹಾರ ಬರಬೇಕಾಗ್ತದೆ, ಅದು ಹೋಗೋದಿಲ್ಲ. ಆಗ ಅದು ಆ ಪಾರ್ಟ್ ಎಲ್ಲ ಕೆಡಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ರಕ್ತ ಹೋಗಿ ಬಂದ್ ಆಗ್ತದೆ, ಎಲ್ಲ ಪ್ರೋಟೀನ್ಸು ಸಪ್ಲಿಮೆಂಟ್ಸ್ ಎಲ್ಲ ಸ್ಟಾಪ್ ಆಗುತ್ತೆ. ಓಕೆ ಎಸ್ ಡಾಕ್ಟರ್, ಇದರ ಕುರಿತು ಇನ್ನಷ್ಟು ನಾನು ನಿಮ್ಮಿಂದ ಮಾಹಿತಿಯನ್ನು ತಿಳ್ಕೊಳ್ತೀವಿ. ಆದರೆ ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್. ವಿರಾಮದ ಬಳಿಕ YENAROGYA ವಿಶೇಷ ವೈದ್ಯಕೀಯ ಸಂವಹನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ ಈ ಒಂದು ಗ್ಯಾಂಗ್ರೀನ್ ಅಂದರೆ ಏನು, ಯಾವ ಕಾರಣಕ್ಕಾಗಿ ಇದಾಗುತ್ತೆ ಅನ್ನೋದರ ಕುರಿತಾಗೆಲ್ಲ ಮಾಹಿತಿಯನ್ನು ಕೊಡ್ತೀವಿ ವೀಕ್ಷಕರೇ. ಇವಾಗ ಗ್ಯಾಂಗ್ರೀನ್ ಅಂದರೆ ಏನು ಅಂತ ತಿಳಿಸ್ಕೊಟ್ರಿ. ಮುಂದೆ ನಾನು ಕೇಳೋದಾದರೆ ಇದರ ಲಕ್ಷಣಗಳು ಹೇಗಿರುತ್ತೆ, ಯಾವ ರೀತಿಯಾದಂತಹ ಲಕ್ಷಣಗಳು ಕಂಡುಬರುತ್ತೆ ಅನ್ನೋದನ್ನು ತಿಳಿಸ್ಕೊಡಿ. ಮೇನ್ ಕಾಸಸ್ ಆಫ್ ಗ್ಯಾಂಗ್ರೀನ್ ಈಸ್ ಇಟ್ ಕುಡ್ ಹ್ಯಾಪನ್ ಇನ್ ಆಕ್ಸಿಡೆಂಟ್ಸ್. It could happen in trauma. It can happen due to diseased conditions. Diseased conditions andre it can be due to arterial blockage or it can be due to venous blockage. Arterial blockage gives rise to dry gangrene. That means the blood does not reach the organs, diseased organs or blocked organs. Arterial blood ಅಂದ್ರೆ ಶುದ್ಧ ರಕ್ತ ಪ್ರವಾಹ. ಆ ರಕ್ತ ಬ್ಲಾಕ್ ಆಗಿದ್ರೆ ಮುಂದೆ ಸಪ್ಲೈ ಆಗೋದಿಲ್ಲ, ಆ ತರ ಹೇಳ್ತಾ ಇದ್ದಾರೆ ಅವರು. So this organs usually are distal organs, which the lower limbs, dry gangrene usually. ರಕ್ತ ಪ್ರವಾಹ ಹೇಗಾಗುತ್ತೆ ಅಂದ್ರೆ ಯಾವ ತರ ನೀವು ಕೆಳಗಿನ ಭಾಗ ನೀವು ಕಾಲದಿಂದ ಕೆಳಗೆ ಬಟ್ಟೆಗೆ ಹೋಗ್ತೀರಾ, ಆಗ ರಕ್ತನಾಳ ಡಯಾಮೀಟರ್ಸ್ ಕಡಿಮೆ ಇರುತ್ತೆ, ಅಲ್ಲಿ ಬ್ಲಡ್ ಸಪ್ಲೈ ಆಗಿ ಅಲ್ಲಿಂದ ಯೂಶುವಲಿ ಈ ಡಿಸೀಸ್ ಸ್ಟಾರ್ಟ್ ಆಗುತ್ತೆ ಅಂತ. ಅದಕ್ಕೆ ನೀವು ಕಾಲಿಗೆ ಗ್ಯಾಂಗ್ರೀನ್ ಆಗ್ಬೋದು, ಬಟ್ ಈ ಪಾರ್ಟಿಗೆ ಆಗ್ಲಿಕ್ಕಿಲ್ಲ, ತೊಡೆಗೆ ಆಗ್ಲಿಕ್ಕಿಲ್ಲ, ಮತ್ತು ಕಾಲಿಗೆ ಬಟ್ಟದಿಂದ ಸ್ಟಾರ್ಟ್ ಆಗ್ಬೋದು. ಅದೇ ತರ ಕೈ ಬಟ್ಟದಿಂದ ಸ್ಟಾರ್ಟ್ ಆಗ್ಬೋದು, ಇಲ್ಲಿ ಮೇಲಿನ ಪೋರ್ಷನ್ ಕಷ್ಟ ಆಗ್ಲಿಕ್ಕಿಲ್ಲ, ಶೋಲ್ಡರ್ದಲ್ಲಿ ಆಗ್ಲಿಕ್ಕಿಲ್ಲ, ಆ ಥರ ಹೇಳ್ತಾ ಇರೋದು. ನೆಕ್ಸ್ಟ್ ಡ್ರೈ ಗ್ಯಾಂಗ್ರೀನ್ advantages are it's better than having other gangrenes in the sense that there is a clear line of demarcation. That means the healthy tissues is warded off, it's blocked off, there is a boundary, so you know which are the healthy tissues. Number one. Number two, prognosis is good. On time, if you start the treatment, you can cure dry gangrene, but that is not the case in the next second part, wet gangrene. That is because of venous obstruction. That means the blood has reached the part, but it cannot go back. So what will happen is there will be pooling of blood. That is a source of bacteria growth. Usually happens in diabetic conditions, diabetic foot, where there is a accumulation of sugar in the blood. That gives rise to bacterial growth and proliferation. ಡಾಕ್ಟರ್ ಅಲ್ವಿನ್ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಶುದ್ಧ ರಕ್ತದ ನಾಳದಲ್ಲಿ ಅಲ್ಲಿ ಬ್ಲಾಕ್ ಆಗಿದ್ರೆ ಯೂಶುವಲಿ ಅದು ಡ್ರೈ ಗ್ಯಾಂಗ್ರೀನ್ ಆಗುತ್ತೆ, ಅಂದ್ರೆ ಅದು ಒಣಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಾದ್ರೂ ಒಳ್ಳೆಯದು. ಅದಕ್ಕೆ ಫಾರ್ ಎಕ್ಸಾಂಪಲ್ ಇಲ್ಲಿ ನನ್ನ ಗ್ಯಾಂಗ್ರೀನ್ ಪೋರ್ಷನ್ ಆಗಿದ್ರೆ ಇಲ್ಲಿ ಒಂದು ಲೈನ್ ಬರ್ತದೆ, ಅಂದ್ರೆ ಇಲ್ಲಿಂದ ಫ್ರೆಶ್ ಪೋರ್ಷನ್, ಇದು ಡ್ರೈ ಪೋರ್ಷನ್ ಅಂತ, ಹಾಗೂ ಅಲ್ಲಿಗೆ ಒಂದು ಕಂಟ್ರೋಲ್ ಮಾಡಲಿಕ್ಕೆ ಈಸಿ ಅಂತ. ಮತ್ತು ಶುದ್ಧ ಇದ್ದದ ಕಾರಣಕ್ಕೆ ಅದಕ್ಕೆ ಬೇರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಆ ಲೆವೆಲ್ಗೆ ಎಂಡ್ ಆಗಿ ಮತ್ತೆ ಅಲ್ಲಿ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೆವಲಪ್ಮೆಂಟ್ ಆಗಲಿಕ್ಕಿಲ್ಲ. ಬಟ್ ಅದೇ ಹೇಳ್ತಾ ಇರೋದು ವೆಟ್ ಗ್ಯಾಂಗ್ರೀನ್ ಅಂದರೆ ಅದು ಅಶುದ್ಧ ರಕ್ತನಾಳದಿಂದ ಸ್ಟಾರ್ಟ್ ಆಗಿದ್ರೆ ಅದು ಅಶುದ್ಧ ಇದ್ದಿದ್ದ ಕಾರಣಕ್ಕೆ ಅದು ಶುದ್ಧ ಇಲ್ಲ, ಅದಕ್ಕೆ ಬ್ಯಾಕ್ಟೀರಿಯಾ ಡೆವಲಪ್ ಆಗ್ಬೋದು. ಬ್ಯಾಕ್ಟೀರಿಯಾ ಅಂದರೆ ಇನ್ಫೆಕ್ಷನ್ ಆಗ್ಬೋದು. ಇನ್ಫೆಕ್ಷನ್ ಆಗಿದ್ರೆ ಮತ್ತದು ಸ್ವೆಲ್ಲಿಂಗ್ ಬರ್ಲಿಕ್ಕೆ ಸ್ಟಾರ್ಟ್ ಆಗೋದು, ಅಲ್ಲಿಂದ ಒಂದು ಕ್ಯೂ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಥರ ಅದು ಯೂಶುವಲಿ ಯಾವಾಗ ಆಗೋದು, ಡಯಾಬಿಟಿಸ್ನಲ್ಲಿ ಜಾಸ್ತಿ ಆಗೋದು. ಅದಕ್ಕೆ ಅವರು ವೆಟ್ ಗ್ಯಾಂಗ್ರೀನ್ ಈಸ್ ಆಲ್ವೇಸ್ ಡೇಂಜರಸ್ ಅಂತ ಹೇಳ್ತಾ ಇರೋದು. ಓಕೆ ಇದಕ್ಕೆ ಇವಾಗ ಏನು ಈ ಒಂದು ಗ್ಯಾಂಗ್ರೀನ್ನ ಲಕ್ಷಣಗಳು ಹೇಗೆ ಅಂತ ಕೂಡ ತಿಳಿಸ್ಕೊಟ್ರಿ. ಮುಂದೆ ಈ ಒಂದು ಹೋಮಿಯೋಪತಿಕಲ್ಲಿ ಈ ಒಂದು ಗ್ಯಾಂಗ್ರೀನ್ಗೆ ಯಾವ ರೀತಿಯಾದಂತಹ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡಿ. ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ. ಯೂಶಲಿ ನಾವೇನು ಹೇಳ್ತೀವಿ, ಯಾವಾಗ ಗ್ಯಾಂಗ್ರೀನ್ ಆ ಥರ ಕಂಡೀಷನ್ಸ್ ಇದ್ದರೆ ಯಾವುದೋ ಮೆಡಿಸಿನ್ ಕೊಟ್ಟರೆ ನಾವು ಅಲ್ಲಿಗೆ ಬ್ಲಡ್ ಸಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ, ಆಗ ಆ ಪೋರ್ಷನ್ ಕಟ್ ಮಾಡಲಿಕ್ಕೇ ಬೇಕು. ನಾವೊಂದು ಕ್ವಶನ್ ಕೇಳ್ತೇನೆ,
ಅಲ್ಲಿ ಬ್ಲಡ್ ಸಪ್ಲೈ ಸರಿ ಆಗೋದ್ರಿಂದ ಕಟ್ ಮಾಡೋದು ಸೊಲ್ಯೂಷನ್ ಒಳ್ಳೆಯದು ಅಥವಾ ಟ್ರೀಟ್ಮೆಂಟ್ ಕೊಟ್ಟು ಬ್ಲಡ್ ಸಪ್ಲೈ ಇಂಪ್ರೂವ್ಮೆಂಟ್ ಮಾಡೋದು ಒಳ್ಳೆಯದಂತ ಒಂದು ಕ್ವೆಶನ್ ಬರ್ತದೆ. ಹಾಗೂ ಅದಕ್ಕೆ ನಾವೇನು ಹೇಳ್ತಾ ಇರೋದು, ಈಗ ನಾವು ಅಲೋಪತಿಕ್ ಹೇರಿ ಅದರ ಬೇರೆ ಸೈನ್ಸ್ದಲ್ಲಿ ಆ ಮೆಡಿಸಿನ್ ಕೊಟ್ಟರೆ ಏನಾಗುತ್ತೆ ಅಂದರೆ, ಸಪೋಸ್ ನೀವು ಅಲ್ಲಿ ಬ್ಲಡ್ ಸಪ್ಲೈ ಇನ್ಕ್ರೀಸ್ ಮಾಡ್ಲಿಕ್ಕೆ ಜಾಸ್ತಿ ಟ್ರೈ ಮಾಡಿದ್ರೆ ಬೇರೆ ಕಡೆ ರಕ್ತದ ನಾಳು ಹೊಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ ಅಲ್ಲಿಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ಬೋದು. ಆ ಥರ ಮಾಡ್ಲಿಕ್ಕೆ ಬರೋದಿಲ್ಲ. ಡ್ರೈ ಮಾಡ್ಲಿಕ್ಕೆ ಹೋದರೂ ಅದು ಸಾಧ್ಯ ಆಗೋದಿಲ್ಲ. ಆ ಥರ ಕಂಡೀಷನ್ಲಿ ಬರೀ ಆಪರೇಷನ್ ಇಸ್ ದ ಓನ್ಲಿ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಈಗ ಹೋಮಿಯೋಪತಿಕ್ದಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದರೆ, ನ್ಯಾಚುರಲಿ ರಕ್ತವಾಹಿನಿದಲ್ಲೇ ಬ್ಲಡ್ ಸಪ್ಲೈ ಆಗಲಿಕ್ಕೆ ಪೋಷಕ ಆಗೋ ಮಾಡೋ ಕ್ರಿಯಾಶೀಲತೆ ಇದೆ ಹೋಮಿಯೋಪತಿಕ್ ಮೆಡಿಸಿನ್. ಆಗ ನಾವೇನು ಹೇಳ್ತೀವಿ, ಫಾರ್ ಎಕ್ಸಾಂಪಲ್ ಇಲ್ಲಿಂದ ಒಂದು 1/4 ಆಫ್ ದ ಹಾಫ್ ಆಫ್ ದ ಬಟ್ಟೆಗೆ ಡ್ರೈ ಗ್ಯಾಂಗ್ರೀನ್ ಆಗಿದ್ರೆ ನಾನು ಹೇಳ್ತೇನೆ, ನಾನು ಮೆಡಿಸಿನ್ ಕೊಟ್ಟ ನಂತರ ಅದಕ್ಕೆ ಬೇರೆ ಥರದಿಂದ ರಕ್ತವಾಹಿನಿ ಡೆವಲಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ ಕೋಲ್ಯಾಟ್ರಲ್ ಸಪ್ಲೈ ಅಂತ ಹೇಳ್ತೀವಿ. ಅದರ ಸಂಬಂಧ ಇದು ಬದುಕಿಸ್ಲಿಕ್ಕೆ ಸಾಧ್ಯ ಇದೆ. ಆ ಪೋರ್ಷನ್ ಏನು ಮಾಡ್ಲಿಕ್ಕೆ ಆಗುತ್ತಿಲ್ಲ, ಅದು ಹಾಗೆ ಇರಲಿ, ನಾವು ಅಲ್ಲಿ ಟಚ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಅದು ಡ್ರೈ ಆಗಿದ್ರೆ ಹಾಗೆ ಹೋಗುತ್ತಿಲ್ಲ. ಬಟ್ ಮೆಡಿಸಿನ್ ಕೊಟ್ಟ ನಂತರ ಸೈಡಿಗೆ ಬ್ಲಡ್ ಸಪ್ಲೈ ಸ್ಟಾರ್ಟ್ ಆಗಿ ಅದು ಮತ್ತು ಹೊಸ ಬ್ಲಡ್ ವೆಸಲ್ ಡೆವಲಪ್ ಆಗಿ ಅದು ಉಳಿಸ್ಲಿಕ್ಕೆ ಸಾಧ್ಯ ಇದೆ. ಬಟ್ ಡ್ರೈ ಆಗಿದ್ದ ಪೋರ್ಷನ್ ಮಾತ್ರ ನಮ್ಗೆ ಕ್ಯೂರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಫರ್ದರ್ ಮಾತ್ರ ನಾವು ಪ್ರಿವೆಂಟಿವ್ ಮಾಡ್ಬೋದು. ಅಲ್ಲಿಂದ ಹೋದು ಅಲ್ಲಿ ಲೆವೆಲ್ದಲ್ಲಿ ಸ್ಟಾಪ್ ಮಾಡ್ಬೋದು. ಅದಕ್ಕೆ ಆಪರೇಷನ್ ಮಾಡೋದು ಅವಶ್ಯ ಇಲ್ಲ. ಆಪರೇಷನ್ ಮಾಡೋದು ಗ್ಯಾರಂಟಿ ಅಲ್ಲ. ಈ ಪೋರ್ಷನ್ ಕಟ್ಟು ಮತ್ತೊಂದು ಬೆಳಿಬೋದಲ್ಲ, ಆಗ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗೋದಿಲ್ಲ. ಬಟ್ ಹೋಮಿಯೋಪತಿಕ್ ವಿಶೇಷತೆ ಅಂತ ಹೇಳಿದರೆ, ಅಲ್ಲಿ ಮೆಡಿಸಿನ್ ಕೊಟ್ಟ ನಂತರ ಬೇರೆ ಬ್ಲಡ್ ಸಪ್ಲೈಸ್ ಹಾಕಿ ಉಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು. ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಈ ಒಂದು ಗ್ಯಾಂಗ್ರೀನಲ್ಲಿ ಏನು ಆಪರೇಷನ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಈ ಒಂದು ಹೋಮಿಯೋಪತಿಕ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಆಪರೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮೆಡಿಸಿನ್ ತಗೊಂಡ್ರೂ ಕೂಡ ಒಂದು ಕ್ಯೂರ್ ಆಗದೆ ಇರುವಂತಹ ಚಾನ್ಸಸ್ಗಳು ಇರುತ್ತೆ. ಅಲ್ಲಿ ಒಂದು ಲಿಮಿಟೇಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೇನೆ, ಈಗ ನನ್ನ ಕಿರಿ ಬಟ್ಟು ಇದೆ, ಇದಕ್ಕೆ ಆಗಿದ್ರೆ ನಾನು ಟ್ರೀಟ್ಮೆಂಟ್ ಒಳ್ಳೆ ತನಕ ಕೊಡ್ಬೋದು. ಬಟ್ ಇಲ್ಲಿ ತನಕ ಗ್ಯಾಂಗ್ರೀನ್ ಕೊಡ್ಲಿಕ್ಕೆ ನಾನು ಗ್ಯಾರಂಟಿ ಕೊಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಇಲ್ಲಿ ಬ್ಲಡ್ ಸಪ್ಲೈ ಇರೋದು ಒಂದು ಕೆಲವೊಂದು ಬ್ಲಡ್ ಸಪ್ಲೈ ಇರ್ಬೋದು, ಇಲ್ಲಿ ಮಾತ್ರ ಜಾಸ್ತಿ ಬ್ಲಡ್ ಸಪ್ಲೈ. ಅಲ್ಲಿ ಒಂದು ಲಿಮಿಟೇಷನ್. ನಾವೇನು ಮಾಡ್ತೀವಿ, ಫಸ್ಟ್ ಅಸೆಸ್ಮೆಂಟ್ ಮಾಡ್ತೀವಿ. ಈ ಯಾವ ಸ್ಟೇಜ್ದಲ್ಲಿ ಕೇಸ್ ಇದೆ, ಇಲ್ಲಿ ಕಾಂಪ್ಲಿಕೇಶನ್ಸ್ ಇದೆ ಏನಿಲ್ಲ, ಸೇಫ್ ಇದೆ ಏನಿಲ್ಲ, ಈ ಟ್ರೀಟ್ಮೆಂಟ್ ಕೊಟ್ಟರೆ ಎಷ್ಟು ಪರ್ಸೆಂಟೇಜ್ ಇಂಪ್ರೂವ್ಮೆಂಟ್ ಆಗ್ಬೋದು, ಈ ಟ್ರೀಟ್ಮೆಂಟ್ ಕೊಟ್ಟ ನಂತರ ಪೇಷಂಟ್ಗೆ ಲೈಫ್ ಡೇಂಜರು ಅಥವಾ ಸೇಫ್ ಇದೆ ಅದು ನೋಡ್ಬೇಕು. ಆ ಅಸೆಸ್ಮೆಂಟ್ ಮಾಡಿ ಅದು ಮಾತ್ರ ಬರೀ ಹೋಮಿಯೋಪತಿಕ್ ವೈದ್ಯ ಅವರಷ್ಟೇ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಮ್ಮ ಲಿಮಿಟೇಷನ್ಸ್ ನೋಡಿ ನಾವು ಡಿಸೈಡ್ ಮಾಡಿ ಈ ಕೇಸಸ್ ಈ ಥರ ಟ್ರೀಟ್ಮೆಂಟ್ ಮಾಡ್ಬೋದು, ಅದಕ್ಕೆ ನಾವು ಖಂಡಿತ ಈ ಸೈಡಿಗೆ ಬರ್ಬೋದು, ಅಥವಾ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಕ್ಯೂರ್ ಮಾಡ್ಲಿಕ್ಕೆ ಇಷ್ಟು ಸಾಧ್ಯ ಇದೆ. ನಾವು ಹೇಳ್ತೀವಿ, ನಮ್ಗೆ ಒಂದು 30 days ಟೈಮ್ ಕೊಡಿ, 45 days ಟೈಮ್ ಕೊಡಿ, 60 days ಟೈಮ್ ಕೊಡಿ. ಅದರಲ್ಲಿ ಇಂಪ್ರೂವ್ಮೆಂಟ್ ಯಾವ ಸ್ಟೇಜಲ್ಲಿ ಆಗ್ತಾ ಇದೆ ಆ ಅಸೆಸ್ಮೆಂಟ್ ಪ್ರಕಾರ ನಾವು ಹೇಳ್ತೀವಿ, ಇಲ್ಲ ನೀವು ಅದಕ್ಕೆ ನೀವು ಟ್ರೀಟ್ಮೆಂಟ್ ತಗೊಳ್ಳಿ. ಇಲ್ಲಾಂದ್ರೆ ಒಂದು ಸ್ಟೇಜ್ನಲ್ಲಿ ನಾವು ಹೇಳ್ಬೋದು, ಇಲ್ಲ ನೀವು ಆಪರೇಷನ್ಸ್ ಮಾಡೋದು ಒಳ್ಳೆಯದು, ನನಗೆ ಉಳಿಸ್ಲಿಕ್ಕೆ ಸಾಧ್ಯ. ಅದೊಂದು ಲಿಮಿಟೇಷನ್ ನಾವು ಹೇಳ್ಬೋದು. ಓಕೆ ಅಂತ ಹೇಳಿದ್ರೆ ಏನು, ಗ್ಯಾಂಗ್ರೀನ್ಗೆ ಯಾವುದೇ ರೀತಿಯಾದಂತಹ ಶಸ್ತ್ರಚಿಕಿತ್ಸೆ ಮಾಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಓಕೆ, ಎಸ್ ಡಾಕ್ಟರ್, ಇವಾಗ ನಾವೇನು ಗ್ಯಾಂಗ್ರೀನ್ನ ಕುರಿತಾಗಿ ಅದು ಯಾವ ಕಾರಣಕ್ಕಾಗಿ ಕಂಡುಬರುತ್ತೆ, ಜೊತೆಗೆ ಅದರ ಲಕ್ಷಣಗಳೇನು, ಹೋಮಿಯೋಪತಿಕಲ್ಲಿ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಇದೆ, ಇದೆಲ್ಲದನ್ನು ಕೂಡ ನಾವು ತಿಳ್ಕೊಂಡ್ವಿ. ಮುಂದೆ ಸಾಮಾನ್ಯವಾಗಿ ಇವಾಗ ಹೆಚ್ಚಾಗಿ ಕಂಡು ಬರ್ತಾ ಇರುವಂತಹ ಒಂದು ರೋಗ ಅಂತ ಹೇಳಿದ್ರೆ ಕ್ಯಾನ್ಸರ್. ಎಲ್ಲಿ ನೋಡಿದ್ರು ಕೂಡ ಹೆಚ್ಚಾಗಿ ಕ್ಯಾನ್ಸರ್ ಇರುವಂಥದ್ದು ಪೇಷಂಟ್ಸ್ಗಳು ಕಂಡು ಬರ್ತಾರೆ. ಅದು ಏನು ಬೇರೆ ಬೇರೆ ರೀತಿಯಾದಂತಹ ಕ್ಯಾನ್ಸರ್ಸ್ಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ. ಅದು ಫುಡ್ ಆಗಿರ್ಬೋದು ಅಥವಾ ಇನ್ಯಾವುದೋ ಕಾರಣಗಳಿಂದಾಗಿ ಈ ಒಂದು ಕ್ಯಾನ್ಸರ್ಸ್ಗಳು ಬರ್ತಾ ಇದೆ. ಈ ಕ್ಯಾನ್ಸರ್ ಅನ್ನುವಂಥದ್ದು ಹೇಗೆ ಬರುತ್ತೆ ಅನ್ನೋದನ್ನು ಮೊದಲು ತಿಳಿಸ್ಕೊಡಿ. Yeah, first and foremost we should know what is basically cancer, how it starts, where it starts. Classically, cancer is defined as, in simple terms, uncontrolled proliferation, multiplication of abnormal cells. ನೋಡಿ, ಬಾಡಿದಲ್ಲಿ ಒಂದು ನಾರ್ಮಲ್ ಸೆಲ್ಸ್ ಇದೆ, ಬೇರೆ ಬೇರೆ ಥರ ಸೆಲ್ಸ್ ಇದೆ. ಅದಕ್ಕೆ ನಾವೇನು ಹೇಳ್ತೀವಿ, ಈ ಒಂದು ಸೆಲ್ಲು ಒಂದು 3 millimeters ಗ್ರೋತ್ ಆಗ್ಬೋದು. ಸಪೋಸ್ ಅದೊಂದು ರೆಗ್ಯುಲರ್ ಶೇಪ್ದಲ್ಲಿ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಆ ಗ್ರೋತು 3 millimeter ಬಿಟ್ಟು 7 millimeter ಆಗ್ತಾ ಇದೆ. ಅದರ ಅರ್ಥ ಏನಾಯಿತು, ಅದು ಬೆಳವಣಿಗೆ ಅಬ್ನಾರ್ಮಲ್ ಇದೆ ಅಂತ ಆಯಿತು. ಅದು ಒಂದು. ಅದು ರೆಗ್ಯುಲರ್ ಫ್ಯಾಷನ್ದಲ್ಲಿ ಗ್ರೋತ್ ಇರುವುದಿಲ್ಲ, ಬೆಳವಣಿಗೆ ಆಗೋದು ಒಂದು ಜಿಗ್ ಜಾಗ್ ವೇ ಆಗ್ಬೋದು. ಆಗ ನಾವು ಹೇಳ್ತೀವಿ ಇದು ನಾರ್ಮಲ್ ಸೆಲ್ ಥರ ಆಗ್ತಾ ಇಲ್ಲ, ಒಂದು ಅಬ್ನಾರ್ಮಲ್ ಥರ ಆಗ್ತಾ ಇದೆ. ಅದಕ್ಕೆ ನಾವು ನಮ್ಮ ಬಾಡಿದಲ್ಲಿ ಏನಿದೆ, ಅದು ಒಂದು 3 millimeters ಒಂದು 1 lakh ಸೆಲ್ಸ್ ಇದ್ದರೆ ಮಾತ್ರ ನಾರ್ಮಲ್ ಗ್ರೋತ್ ಆಗಲಿಕ್ಕೆ ಇದೆ, ನಾರ್ಮಲ್ ಫಂಕ್ಷನಿಂಗ್ ಆಗ್ಲಿಕ್ಕೆ ಸಾಧ್ಯ ಇದೆ. ಸಪೋಸ್ ಆ ಗ್ರೋತ್ ಮಾತ್ರ ಇನ್ಸ್ಟೆಡ್ ಆಫ್ 3 millimeters ಅದು ಒಂದು 10 millimeter, 12 millimeter, 13 millimeters ಆಗ್ತಾ ಇದೆ, ಖಂಡಿತ ಬಾಡಿಯಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಬೆಳೆಸ್ಲಿಕ್ಕೆ ಸ್ಟಾರ್ಟ್, ಬೇರೆ ಪಾರ್ಟ್ದಲ್ಲಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಹೇಳ್ತೇವೆ ನಾವು ಕ್ಯಾನ್ಸರ್ ಸೆಲ್ಸ್ ಅಂತ, ಅಬ್ನಾರ್ಮಲ್ ಸೆಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ.
ಅಂದರೆ ಕ್ಯಾನ್ಸರ್ ಹೇಗೆ ಬರುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ರಿ. ನೆಕ್ಸ್ಟ್ ನಾನು ಕೇಳೋದಾದರೆ, ನಾನು ಹೇಳಿದೆ ಆಗಲೇ ಬೇರೆ ಬೇರೆ ರೀತಿಯಾದಂತಹ ಕ್ಯಾನ್ಸರ್ಸ್ಗಳು ಇವೆ ಅಂತ. ಎಷ್ಟು ರೀತಿಯಾದಂತಹ ಕ್ಯಾನ್ಸರ್ ಟೈಪ್ಸ್ಗಳಿದೆ, ಅಂದರೆ ವಿಧಗಳು ಎಷ್ಟಿದೆ ಅನ್ನೋದರ ಕುರಿತಾಗಿ ತಿಳಿಸ್ಕೊಡಿ. Basically, there are 4 types usually found in the population in this world. First and foremost is melanoma, which is the skin cancer. It is due to melanoma means the word is taken from the melanin, the skin cells, skin pigment. Second type of cancer is lymphoma, cancer of the lymphatic glands. Then you have cancer of lungs, okay, then cancer of other glands and all. Okay, so third most you can take it as a cancer of connective tissue, sarcoma. So basically these are the types of cancers. ಹೇಳ್ತಾ ಇರೋದಲ್ಲಿ ಅವರು 3 ಟೈಪ್ ಬೇಸಿಕ್ಲಿ ಹೇಳ್ತಾ ಇದ್ದಾರೆ. ಫಸ್ಟ್ ಟೈಪ್ದಲ್ಲಿ ಹೇಳ್ತಾ ಇರೋದು, ಫಾರ್ ಎಕ್ಸಾಂಪಲ್ ನಮ್ಗೆ ಸ್ಕಿನ್ ಇದೆ, ನಿಮ್ಗೆ ಒಂದು ಬ್ಲ್ಯಾಕ್ ಮೋಲ್ ಇದೆ ಆಯ್ತಲ್ಲ, ಬ್ಲ್ಯಾಕ್ ಮೋಲ್ದಲ್ಲಿ ನೀವು ಬ್ಲ್ಯಾಕ್ ಕಲರ್ ಕಾಣಿಸ್ತದೆ. ಆ ಕಲರ್ ಅಂದರೆ ಎಕ್ಸಾಕ್ಟ್ಲಿ ಎಕ್ಸೆಸ್ ಆಫ್ ಮೆಲಾನಿನ್ ಅಂತ ಆಯಿತು. ಅಲ್ಲಿಂದ ಗ್ರೋತ್ ಆಗಿ ಒಂದು ಕ್ಯಾನ್ಸರ್ ಡೆವಲಪ್ ಆಗಿದೆ, ಅದು ಮೆಲಾನೋಮಾ ಅಂತ ಒಂದು ಸಂಕ್ಷಿಪ್ತದಲ್ಲಿ ಹೇಳ್ಬೋದು. ಅದರಲ್ಲಿ ಸೋ ಮೆನಿ ವೆರೈಟೀಸ್ ಇದೆ, ಬಟ್ ನಾವು ಒಂದು ವೆರೈಟಿ ಹೇಳ್ತಾ ಇರೋದು ಒಂದು ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ಅಂತ ಹೇಳಿ. ಸೆಕೆಂಡ್ಲಿ ಅವರು ಹೇಳ್ತಾ ಇರೋದು, ಫಾರ್ ಎಕ್ಸಾಂಪಲ್ ಬಾಡಿದಲ್ಲಿ ಒನ್ ಸೆಲ್ ಟು ಅದರ್ ಸೆಲ್ ಒಂದಕ್ಕೊಂದು ಅಟ್ಯಾಚ್ಮೆಂಟ್, ಅದಕ್ಕೆ ಕನೆಕ್ಟಿವ್ ಟಿಶ್ಯೂ ಅಲ್ಲಿಂದ ಸ್ಟಾರ್ಟ್ ಆಗಿದೆ, ಕನೆಕ್ಟಿವ್ ಟಿಶ್ಯೂದಿಂದ ಸ್ಟಾರ್ಟ್ ಆಗಿದೆ ಕ್ಯಾನ್ಸರ್ ಅಂತ ಹೇಳ್ಬೋದು. ಅದೇ ಥರ ಬೇರೆ ಬೇರೆ ಥರ ಅದೇ ಥರ ಬರ್ಬೋದು ಅಂತ. ಫಾರ್ ಎಕ್ಸಾಂಪಲ್ ಇವರು ಹೇಳಿದ ಪ್ರಕಾರ, ಫಾರ್ ಎಕ್ಸಾಂಪಲ್ ಕಾಮನ್ ಅಂತ ಹೇಳಿದ್ರೆ ಒಂದು ಲಂಗ್ದಲ್ಲಿ ಕ್ಯಾನ್ಸರ್ ಆಗೋದು ನೀವು ಕೇಳ್ತೀರಾ, ಟಂಗ್ದಲ್ಲಿ ಕ್ಯಾನ್ಸರ್ ಆಗಿದೆ ಯಾಕಂದ್ರೆ ಅವರು ಟೊಬ್ಯಾಕೊ ಚೀವ್ ಮಾಡ್ತಾ ಇದ್ದಾರೆ ಅಥವಾ ಗುಟ್ಕಾ ತಿಂತಾ ಇದ್ದಾರೆ ಅದಕ್ಕಾಗಿದಿರಬೇಕು. ಬ್ರೆಸ್ಟ್ದಲ್ಲಿ ಕಾಮನ್ಲಿ ಆಗೋದು ಅದು ಒಂದು ಕ್ಯಾನ್ಸರ್ ಇದೆ. ಬೋನ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಬೇರೆ ಬೇರೆ ಥರ ಇದೆ. ಶ್ವಾಸನಾಳಕ್ಕಾಗಿದ್ದು ಕ್ಯಾನ್ಸರ್ ಇರ್ಬೋದು, ಅನ್ನನಾಳಕ್ಕಾಗಿದ್ದು ಕ್ಯಾನ್ಸರ್ ಇರ್ಬೋದು, ಅದು ಬೇರೆ ಬೇರೆ ವೆರೈಟಿ. ಇದು ಎಲ್ಲ ಇಂಡಿಯಾದಲ್ಲಿ ಕಾಣಿಸ್ತಾ ಇರೋದು ಒಂದು 4-5 ಕಾಮನ್ ವೆರೈಟೀಸ್. ಅದು ಬೇರೆ ಬೇರೆ ಸೆಲ್ದಿಂದ ಗ್ರೋತ್ ಆಗ್ತದೆ, ಅಲ್ಲಿಂದ ಅದಕ್ಕೆ ಹೆಸರು ಬೇರೆ ಬೇರೆ ಬರ್ತಾ ಇದೆ. ಕನೆಕ್ಟಿವ್ ಟಿಶ್ಯೂ ಆಗಿದ್ರೆ ಅದು ಬೇರೆ, ಮತ್ತೊಂದು ಫೈಬ್ರಸ್ ಟಿಶ್ಯೂ ಆದರೆ ಅದಕ್ಕೆ ಬೇರೆ, ಮೆಲನಿಂದ ಬಂದರೆ ಅದಕ್ಕೆ ಬೇರೆ ಹೆಸರು, ಅದು ಬೇರೆ ಬೇರೆ ಬರ್ತಾ ಇದೆ. ಎಸ್ ಡಾಕ್ಟರ್, ಇನ್ನಷ್ಟು ನಿಮ್ಮಿಂದ ಮಾಹಿತಿಗಳನ್ನು ತಿಳ್ಕೊಳ್ತೀವಿ ಈ ಒಂದು ಕ್ಯಾನ್ಸರ್ ಕುರಿತಾಗಿ. ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್. ವಿರಾಮದ ಬಳಿಕ ಯನಾರೋಗ್ಯ ವಿಶೇಷ ವೈದ್ಯಕೀಯ ಸಂವಹನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ ಒಂದು ಕ್ಯಾನ್ಸರ್ನ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ. ಕ್ಯಾನ್ಸರಲ್ಲಿ ಎಷ್ಟು ಟೈಪ್ಸ್ ಇದೆ, ಅದು ಹೇಗೆ ಬರುತ್ತೆ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡ್ವಿ. ಮುಂದೆ ನಾನು ಕೇಳೋದಾದರೆ, ಈ ಒಂದು ಕ್ಯಾನ್ಸರ್ ಬರೋದಕ್ಕೆ ಕಾರಣಗಳೇನು ಅನ್ನೋದನ್ನು ತಿಳಿಸ್ಕೊಡಿ. First and foremost, the main causes of cancer are broadly, if you classify, it is genetic cause and acquired cause. Genes, that means you get a free gift from your parents. Second cause, acquired cause, means you acquire it after your birth. That means maybe from mobile gadgets you have ultraviolet rays, electromagnetic waves from different gadgets. These are called physical carcinogens. They are the physical cause of cancers. So you have genetic cause and acquired cause. ಜೆನೆಟಿಕ್ ಕಾಸ್ ಅಂತ ಹೇಳಿದರೆ ವಂಶ ಪರಂಪರೆ ಬಂದಿದ್ದು. ಫಾರ್ ಎಕ್ಸಾಂಪಲ್ ಈಗ ನಮ್ಮ ಫ್ಯಾಮಿಲಿದು ಒಂದು ಫಾದರ್ಗಿದ್ರೆ ಮಗನಿಗೆ ಬರ್ಬೋದು, ಆ ಥರ ತಾಯಿಯವ್ರಿಗಿದ್ರೆ ಮಗಳಿಗೆ ಬರ್ಬೋದು, ಆ ಥರ ಇಲ್ಲದ್ರ ಅಂಕಲ್ಗಿದ್ರೆ ಮತ್ತೊಂದು ಬರ್ಬೋದು. ಆ ಜೆನೆಟಿಕ್ ಆಗಿ ಹೇಳ್ತೀವಿ, ಅದಕ್ಕೆ ಅದು ವಂಶ ಪರಂಪರೆ ಬರ್ಬೋದು. ಮತ್ತೊಂದು ಹೇಳೋದು ಬೇರೆ ಬೇರೆ ಕಾಸ್. ಈಗ ನೀವು ಕೇಳ್ತೀರಲ್ಲ, ಕಂಟಿನ್ಯೂಸ್ಲಿ ನೀವು ಟಿ ವಿ ನೋಡ್ತಾ ಇದ್ರೆ ಆ ರೇಸ್ ನಮ್ಗೆ ಅಟ್ರಾಕ್ಟ್ ಆಗ್ಬೋದು. ನಾವು ಅಕ್ವೆಂಟೆಡ್ ಟು ಸೋಲಾರ್ ರೇಸ್ ನಮ್ಗೆ ನಡೀತದೆ, ಬಟ್ ಅದೇ ಥರ ನೀವು ಬೇರೆ ಕಡೆ ಎಕ್ಸ್ಪೋಸ್ ಆಗ್ತಾರೆ, ಅಲ್ಲಿಂದ ಬರ್ಬೋದು. ಆ ಬೇರೆ ಬೇರೆ ರೀಸನ್ದಿಂದ ನಮ್ಗೆ ಬೇರೆ ಬೇರೆ ಕಾಸಸ್ ಇದೆ. ಅದು ನಾವೇನು ಹೇಳ್ತೀವಿ, ನಮ್ಮ ಬಾಡಿದಲ್ಲಿ ಇದ್ದಿಲ್ಲ, ಬಟ್ ನಮ್ಮ ಬಾಡಿಗೆ ಅಷ್ಟು ಕಂಟ್ರೋಲಿಂಗ್ ಪವರ್ ಇದ್ದಿಲ್ಲ, ಅದಕ್ಕೆ ನನಗೆ ಸ್ಟಾರ್ಟ್ ಆಗಿದೆ ಅಂತ. ಅದಕ್ಕೊಂದು ರೀಸನ್ ಪರ್ಟಿಕ್ಯುಲರ್ಲಿ ಅಂತ ಹೇಳೋದು, ಇದು ಒಂದು ಅವರು ಹೇಳೋದು ಅಂತೇಳಿ ಇದೇ ಕಾರಣದಿಂದ ಆಗ್ತದೆ ಹೇಳಲಿಕ್ಕೆ ಬರೋದಿಲ್ಲ. ನಾನು 1000 ಕಿಲೋವ್ಯಾಟ್ ಬಲ್ಬ್ದಲ್ಲಿ ಮುಂದೆ ನಿಂತರೂ ನನಗೆ ಆಗೋದಿಲ್ಲ, ಮತ್ತೊಬ್ಬರಿಗೆ ಆಗ್ತದೆ ಅಂತ. ಅದು ನಮ್ಮ ಬಾಡಿ ಸೆನ್ಸಿಟಿವಿಟಿ, ಇಮ್ಯುನಿಟಿ, ಪವರು ಅದ್ರ ಪ್ರಕಾರ ಚೇಂಜ್ ಆಗ್ತಾ ಆಗಬರ್ಬೋದು. ಬಟ್ ಅದರಲ್ಲಿ ಏನಾಗೋದು, ಡಿಸ್ಟರ್ಬೆನ್ಸ್ ಎಲ್ಲಿ ಆಗೋದ್ರೆ ಸೆಲ್ದಲ್ಲಿ ಡಿಸ್ಟರ್ಬ್ ಆಗೋದು, ಬಾಡಿ ಸಿಸ್ಟಮ್ದಲ್ಲಿ ಡಿಸ್ಟರ್ಬ್ ಆಗೋದು, ಆಗ ಅಲ್ಲಿ ಸ್ಟಾರ್ಟ್ ಆಗೋದು. ಬರೋದಕ್ಕೆ ಕೂಡ ವಿಭಿನ್ನ ರೀತಿಯಾದಂತಹ ಕಾರಣಗಳು ಇರುವಂಥದ್ದು. ಕೆಲವೊಂದು ಸಂದರ್ಭಗಳಲ್ಲಿ ಏನು ಅಂತ ಹೇಳಿದ್ರೆ, ಶಸ್ತ್ರಚಿಕಿತ್ಸೆ ಮಾಡಿದ್ರೂ ಕೂಡ ಈ ಒಂದು ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಇದೆ ಅನ್ನುವಂಥ ಒಂದು ಮಾತುಗಳಿದೆ. ಇದು ನಿಜನಾ? ಹೌದಾ? ಎಕ್ಸಾಕ್ಟ್ಲಿ. ಈಗ ನಾವೇನು ಹೇಳ್ತೀವಿ, ಫಾರ್ ಎಕ್ಸಾಂಪಲ್ ಈಗ ನನಗೆ ಒಂದು ಈ ಜಾಯಿಂಟ್ ಇಲ್ಲಿ ಬೋನ್ದಲ್ಲಿ ನಮ್ಗೆ ಕ್ಯಾನ್ಸರ್ ಆಗಿದೆ, ನಾವು ಅಲ್ಲಿ ಕಟ್ ಮಾಡ್ತೀವಿ. ಕಟ್ ಮಾಡಿದ್ರೆ ಆ ಪೋರ್ಷನ್ ಆಯಿತು. ಆ ಕ್ಯಾನ್ಸರ್ ಹೇಗೆ ಬಂತು ಅಲ್ಲಿಗೆ ಅಂದರೆ ರಕ್ತ ಪ್ರವಾಹದಿಂದ ಬಂತು. ರಕ್ತ ಪ್ರವಾಹ ಫುಲ್ ಬಾಡಿದಲ್ಲಿ ಇದೆ. ಅಲ್ಲಿಂದ ಕ್ಯಾನ್ಸರ್ ಸೆಲ್ಸ್ ನಾವು ಮಾಡಿದ್ನಂದ್ರೆ ಒಂದು 10 ಮಿಲಿಮೀಟರ್ ನಾವು ಕಟ್ ಮಾಡಿ ಕ್ಯಾನ್ಸರ್ ತೆಗ್ದಿ ಅಂತ ಹೇಳ್ತೀವಿ. ನನಗೆ ಗೊತ್ತಿಲ್ಲ 11 ಮಿಲಿಮೀಟರ್ದಲ್ಲಿ ಇತ್ತು ಏನಿಲ್ಲ ಗೊತ್ತಿಲ್ಲಲ್ಲ. ಅದು ನಾವು ತೆಗ್ದಿದ್ದು
ಅಪ್ರಾಕ್ಸಿಮೇಟ್ ಐಡಿಯಾ ನಾವು ಹೇಳಿದ್ವಿ 6% ತೆಗೆದಿದ್ದೇವೆ ಅಂತ. ಬಟ್ ಆ 1 ಮಿಲಿಮೀಟರ್ ಇದ್ದಿದ್ದು ಮತ್ತು ಅದು ಬ್ಲಡ್ ಸ್ಪ್ರೆಡ್ ಆಗಿ ಬೇರೆ ಕಡೆ ಬರಲಿಕ್ಕೆ ಚಾನ್ಸ್ ಇದೆ. ಅದಕ್ಕೆ ನಾವೇನು ಮಾಡ್ತೀವಿ, ಈಗ ಪ್ರಿವೇನಿಂಗ್ ಟ್ರೀಟ್ಮೆಂಟಲ್ಲಿ ಬೇರೆ ಕಡೆ ಆಪರೇಷನ್ ಮಾಡಿ ಅಷ್ಟು ಪೋರ್ಷನ್ ತೆಗೆಯೋದು, ಈ ಪೋರ್ಷನ್ಗೆ ಲೈಟ್ ಕೊಡೋದು, ಅಲ್ಲಿ ಸೆಲ್ ಡೆತ್ ಆಗುತ್ತೆ. ಎಲ್ಲ ಸೆಲ್ ಡೆತ್ ಆಗುವಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಕ್ಯಾನ್ಸರ್ ಸೆಲ್ಸ್ ಎಲ್ಲಿಂದ ಹೋಗುತ್ತೆ ಅಂತ ಹೇಳಿದ್ರೆ ಬ್ಲಡ್ ವೆಸಲ್ಸ್ ಇಂದ ಹೋಗೋದು, ರಕ್ತನಾಳದಿಂದ ಹೋಗೋದು, ಮತ್ತೊಂದು ಲಿಂಫ್ಯಾಟಿಕ್ ವೆಸಲ್ದಿಂದ ಹೋಗೋದು. ಅಲ್ಲಿಂದ ಹೋಗಿ ಬೇರೆ ಕಡೆ ಹೋಗಿ ಅಲ್ಲಿಗೆ ಒಂದು ಸ್ಟಾಕ್ ಆಗಿ ಅಲ್ಲಿ ಡೆವಲಪ್ಮೆಂಟ್ ಆಗೋ ಚಾನ್ಸಸ್ ಇದೆ. ಅದಕ್ಕೆ ಇಲ್ಲಿ ನೀವು ಕ್ಯೂರ್ ಮಾಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ನಂದು ಇಲ್ಲಿಂದ ಕ್ಯಾನ್ಸರ್ ಹೋಯ್ತಂತ, ಬೇರೆ ಕಡೆ ಬರೋದಿಲ್ಲ ಅಂತ ಹೇಳಿಕ್ಕೆ ಬರೋದಿಲ್ಲ. ಇಲ್ಲಾಂದ್ರೆ ಅಲ್ಲಿಂದ ಗ್ರೋತ್ ಹೋಗಿದೆ, ಆ ಕ್ಯಾನ್ಸರ್ ಸೆಲ್ಸ್ ಹಾಗೆ ಉಳಿತದೆ. ಆಮೇಲೆ ಸ್ವಲ್ಪ ವರ್ಷ ನಂತರ ಅದು ಡೆವಲಪ್ಮೆಂಟ್ ಆಗ್ಬೋದು. ಯಾಕಂದ್ರೆ ಮೆಡಿಸಿನ್ ಪವರು ಲೈಟು ಆ ಕಾರಣಕ್ಕೆ ಅಲ್ಲಿಗೆ ಸಪ್ರೆಸ್ ಆಗಿ ಮತ್ತೆ ಬೇರೆ ಟೈಮ್ದಲ್ಲಿ ಮತ್ತು ಬೆಳವಣಿಗೆ ಆಗುತ್ತೆ. ಕ್ಯಾನ್ಸರ್ ನೀವು ಹೇಳ್ತೀರಾ, ಇಲ್ಲ ಅವ್ರು ಆಪರೇಷನ್ ಮಾಡಿದ್ರೆ ಒಳ್ಳೆ ಆಯಿತು, 10 ಸಿಟ್ಟಿಂಗ್ ಆಗಿದೆ ಲೈಟ್ದು, ಆ ಥರ ನಂತರ 2 ವರ್ಷ ಏನೂ ಇದ್ದಿಲ್ಲ, 3ನೇ ವರ್ಷ ಸ್ವಲ್ಪ ಪ್ರಾಬ್ಲಮ್ ಸ್ಟಾರ್ಟ್, 5ನೇ ವರ್ಷಕ್ಕೆ ಮತ್ತೊಂದು ಬೆಳೀತು, ಆ ಥರ ಕೇಳ್ತೀವಿ. ಅದರ ಅರ್ಥ ಏನಾಯಿತು, ನಾವು ಟೆಂಪರಲಿ ಸಪ್ರೆಸ್ ಮಾಡಿದ್ವಿ, ಕಂಪ್ಲೀಟ್ಲಿ ನಮ್ಗೆ ಕ್ಯೂರ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಆಯ್ತದು. ಹೇಳಿದ್ರೆ ಈ ಶಸ್ತ್ರಚಿಕಿತ್ಸೆಯ ನಂತರ ಕೂಡ ಬರುವಂತ ಚಾನ್ಸಸ್ಗಳು ಮ್ಯಾಕ್ಸಿಮಮ್ ಕೇಸಸ್ ಅಲ್ಲಿ ಆಗುತ್ತೆ. ಓಕೆ, ಇವಾಗ ಈ ಒಂದು ಕ್ಯಾನ್ಸರ್ ಒಬ್ಬ ಮನುಷ್ಯನ ಶರೀರದಲ್ಲಿ ಬಂತು ಅಂತ ಹೇಳಿದ್ರೆ ಅವನ ಶರೀರದಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳು ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡಿ. Changes start with when normal cell is exposed to some radiations, electromagnetic waves, ultraviolet waves, you have microwaves. Electromagnetic waves is present in the universe, in the space, but when it's excessively bombarded repeatedly, when the body is not able to sustain that, what happens is inside the cell there will be changes which is called cell mutations. Most important reason why cancer occurs. Mutation andre a cell has a nucleus, it has a cytoplasm, there is a proper ratio how much nucleus and how much cytoplasm. But when these electromagnetic waves, some chemicals which you eat, when it is affecting the cell, changes occurs, mutation takes place, and future this mutation, because of this mutation there will be some suppression of factors like tumor suppressive genes, they will be suppressed. Then DNA recessive DNA genes, they will be suppressed. So all this will cause proliferation of more cancer cells, they spread, and then it is called a full-fledged developed cancer. ನಮ್ಮ ಬಾಡಿಯಲ್ಲಿ ಬೇರೆ ಬೇರೆ ಪೇಶಿ ಇರ್ಬೋದು ಅಥವಾ ಬೇರೆ ಥರದ್ದು ಒಂದು ಡಿಫ್ರೆಂಟ್ ಸಬ್ಸ್ಟೆನ್ಸಸ್ ಇರ್ಬೋದು, ಅದಕ್ಕೆ ಒಂದು ರೇಷಿಯೋ ಇದೆ. ಫಾರ್ ಎಕ್ಸಾಂಪಲ್ ಸೆಲ್ ಅಂದರೆ ಪೇಶಿದಲ್ಲಿ ಅಷ್ಟೇ ಇದು ಒಂದು ಸೈಟೋಪ್ಲಾಸಮ್ ಇರ್ಬೋದು, ನ್ಯೂಕ್ಲಿಯಸ್ ಅಷ್ಟೇ ಇರಬೇಕಂತೆ. ಸಪೋಸ್ ಇದು ನಾರ್ಮಲಿ ಫಂಕ್ಷನ್ ಆಗ್ತಾ ಇದೆ, ಅದು ನಾರ್ಮಲ್ ಸೆಲ್, ನಾನು ಆಗಲೇ ಹೇಳಿದ್ರ ಪ್ರಕಾರ 3 ಮಿಲಿಮೀಟರ್ದಲ್ಲಿ ಗ್ರೋತ್ ಆಗ್ತಾ ಇರ್ತದೆ. ಅಷ್ಟಾದ ನಂತರ ಲೈಫ್ ಮುಗಿದು ಹೋಯಿತು, ಆಮೇಲೆ ನೆಕ್ಸ್ಟ್ ಮತ್ತು ಡೆವಲಪ್ಮೆಂಟ್ ಒಂದು ಲಿಮಿಟೇಷನ್ ಡೆವಲಪ್ಮೆಂಟ್ ಇರುತ್ತೆ. ಅವ್ರು ಹೇಳೋದು ಇನ್ಫ್ರಾ ರೇಸು ಅಥವಾ ಬೇರೆ ರೇಸು ಎಲ್ಲ ರೇಸ್ ನಂತರ ಅದರಲ್ಲಿ ದುಷ್ಪರಿಣಾಮ ಆಗಿ ಅದರ ಗ್ರೋತ್ ನಾರ್ಮಲ್ ಉಳಿದಲ್ಲಿ ಅಬ್ನಾರ್ಮಲ್ ಗ್ರೋತ್ ಸ್ಟಾರ್ಟ್ ಆಗುತ್ತೆ ಅಂತ. ಬೆಳವಣಿಗೆ ಬೇರೆ ಥರ ಸ್ಟಾರ್ಟ್ ಆಗಿದ್ರೆ ಒಂದಕ್ಕೊಂದು ಮ್ಯೂಟೇಷನ್ ಅಟ್ಯಾಚ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿ ಗ್ರೋತ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದಂತ ಹೇಳಿದ್ರೆ ಒಂದಕ್ಕೊಂದು ಗ್ರೋತ್ ಆಗಿ ಇನ್ನೂ ಜಾಸ್ತಿ ಆಗುವಂತ ಚಾನ್ಸಸ್ಗಳು ಇದೆ ಅಂತ. It is one more word I would like to add. The cell undergoes ionization. Yeah, that means the atoms inside the cell, they get charged, negatively charged, positively charged. That causes that is destructive. When a cell is ionized, there are 3 things possible. One is the cell will change, number 1. Okay, and the body will repair it. Number 2. The first one is the cell will die, finish. The second one is if the body is strong, if the immune is strong, it will repair it. Okay. And the third is mutation. When mutation occurs, that means cancer. ಓಕೆ, ಇವಾಗ ಕೊನೆಯದಾಗಿ ನಾವು ಕೇಳೋದಾದರೆ ಈ ಒಂದು ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜಲ್ಲಿ ಈ ಒಂದು ಕ್ಯಾನ್ಸರ್ಗೆ ಯಾವ ರೀತಿಯಾದಂತಹ ಚಿಕಿತ್ಸೆಗಳನ್ನ ನೀಡ್ತಾ ಇದ್ದೀರಾ ಅಥವಾ ಯಾವ ರೀತಿಯಾದಂತಹ ಚಿಕಿತ್ಸೆಗಳು ಇದೆ ಅನ್ನೋದನ್ನು ತಿಳಿಸ್ಕೊಡಿ. ಈಗ ನಾವೇನು ಮಾಡ್ತೀವಿ, ಫಸ್ಟ್ ಪೇಷಂಟಿಗೆ ಅಸೆಸ್ಮೆಂಟ್ ಮಾಡ್ತೀವಿ. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್, ಒಂದು ಪೋರ್ಷನ್ ಆಯಿತು. ಫಾರ್ ಎಕ್ಸಾಂಪಲ್ ಒಂದು ಪೇಷಂಟ್ ಬಂದಿದ್ದಾರೆ, ಅವರು ಇನ್ಕಮ್ ಭಯಂಕರ ಕಡಿಮೆ ಇದೆ, ಅವ್ರದ್ದು ಆಪರೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೆಕೆಂಡ್ಲಿ ಆಪರೇಷನ್ ಮಾಡಿದರೆ ಫರ್ದರ್ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಮೇಲೆ ಫ್ಯಾಮಿಲಿ ಡಿಪೆಂಡೆಂಟ್ ಒಂದು 5 ಜನ ಇದ್ದಾರೆ, ಅವ್ರ ಲೈವ್ಲಿಹುಡ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೇನಿಲ್ಲ. ಫಾರ್ ಎಕ್ಸಾಂಪಲ್ ಅವ್ರ ಪರ್ ಮಂತ್ ಇನ್ಕಮ್ ಒಂದು 5,000, ಫ್ಯಾಮಿಲಿ ಇನ್ಕಮ್ 5,000 ಇದೆ. ಸಪೋಸ್ ಅವ್ರಿಗೆ ಈ ಟ್ರೀಟ್ಮೆಂಟ್ಗೆ ಮಾಡಬೇಕಾಗಿದ್ರೆ ಒಂದು 10 ಲಕ್ಷ ರೂಪಾಯಿ ಖರ್ಚು ಮಾಡಬೇಕು.
he will be moneyless. ಆಗ ಅವ್ರೇನು ಮಾಡಬೇಕಾಗಿದೆ ಅಂದರೆ ಸಪೋಸ್ ಇಫ್ ವುಡ್ ಹ್ಯಾವ್ ಟೇಕನ್ ಹೋಮಿಯೋಪತಿಕ್ ಟ್ರೀಟ್ಮೆಂಟ್, ಈ ಕ್ಯಾನ್ಸರ್ ಆಪರೇಷನ್ ಮಾಡಿಗೆ ರೇಡಿಯೋಥೆರಪಿ ಕೊಟ್ಟು ಕೆಮಿಯೋಥೆರಪಿ ಕೊಟ್ಟು ಅವ್ರು ಟ್ರೀಟ್ಮೆಂಟ್ ಮಾಡಿದರೆ ಎಷ್ಟು ದಿವಸ ಬದುಕಲಿಕ್ಕೆ ಸಾಧ್ಯ ಇದೆ ಅಂದರೆ ಒಂದು 6 ಮಂತ್ ಇದ್ದಿದ್ದು ಒಂದು 6 years to 10 years ತನಕ ಬದುಕಲಿಕ್ಕೆ ಸಾಧ್ಯ. ನಾವೇನು ಹೇಳೋದು, ಸಪೋಸ್ ಈ ಪೇಷಂಟ್ ಫಸ್ಟ್ ಸ್ಟೇಜ್ ಅಥವಾ ಸೆಕೆಂಡ್ ಸ್ಟೇಜ್ ಬಂದರೆ ನಾವು ಒಂದು 5 years to 7 years ಬದುಕಲಿಕ್ಕೆ ಸಾಧ್ಯ ಇದೆ ವಿದೌಟ್ ಆಪರೇಷನ್, ವಿದೌಟ್ ಅನದರ್ ಟ್ರೀಟ್ಮೆಂಟ್. ನಮ್ಮ ಟ್ರೀಟ್ಮೆಂಟ್ ಅಂದರೆ ಫಾರ್ ಎಕ್ಸಾಂಪಲ್ ನನಗೊಂದು ಡೈಲಿ ₹1 ಕೊಟ್ಟರು ಸಾಕು, ಐ ಕ್ಯಾನ್ ಟ್ರೀಟ್. ಎಸ್ ಡಾಕ್ಟರ್, ನೀವು ಹೇಳಿದ್ರಿ ಈ ಒಂದು ದೀರ್ಘಕಾಲದವರೆಗೆ ಬದುಕಬೇಕು ಅಂತ ಹೇಳಿದ್ರೆ ಟ್ರೀಟ್ಮೆಂಟನ್ನು ಆದಷ್ಟು ಬೇಗ ತೆಗೆದುಕೊಳ್ಳೋದು ಉತ್ತಮ ಅಂತ. ಓಕೆ, ಕ್ಯಾನ್ಸರ್ ಬಗ್ಗೆ ಇನ್ನೇನಾದರೂ ವೀಕ್ಷಕರಿಗೆ ಟಿಪ್ಸ್ ಅಂತ ನೀವೇನಾದರೂ ಹೇಳೋದಾದರೆ ಹೇಳ್ಬೋದು. ಈಗ ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ನಮ್ಮ ಅನೌನ್ಸ್ಮೆಂಟ್ ಮಾಡಬೇಕಾಗಿದ್ರೆ ಯೆನೋಪೊಯ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ದಲ್ಲಿ ನಮ್ಮ ಹಾಸ್ಪಿಟಲ್ದಲ್ಲಿ ಈ ಥರ ಫೆಸಿಲಿಟಿ ಇದೆ. ನಾವು ವೆನ್ಲಾಕ್ ಹಾಸ್ಪಿಟಲ್ದಲ್ಲಿ ಆಯುಷ್ ಸೆಕ್ಷನ್ದಲ್ಲಿ ಒಂದು ವಿಭಾಗ, ಯೆನೋಪೊಯ ಹೋಮಿಯೋಪತಿಕ್ ಕಾಲೇಜಲ್ಲಿ ಒಂದು ವಿಭಾಗ ಸ್ಟಾರ್ಟ್ ಮಾಡ್ತೇವೆ. ಯಾಕಂದ್ರೆ ಎಲ್ಲ ಜನಕ್ಕೆ ಇದು ಸೌಲಭ್ಯ ಸಿಗಲಿ. ಅಲ್ಲಿಗೆ ಒಂದು ಪ್ಯಾಲಿಯೇಟಿವ್ ಕ್ಲಿನಿಕ್ ಅಂತ ಓಪನ್ ಮಾಡ್ತೇವೆ. ಅಲ್ಲಿಗೆ ನಾವು ಗ್ಯಾಂಗ್ರೀನು, ವೆರಿಕೋಸ್ ವೇನ್ಸು, ಫಾರ್ ಎಕ್ಸಾಂಪಲ್ ದೆನ್ ಕ್ಯಾನ್ಸರ್, ಈ ಎಲ್ಲ ಟ್ರೀಟ್ಮೆಂಟಿಗೆ ನಾವು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಒಂದು ಯೂನಿಟ್ ಸ್ಟಾರ್ಟ್, ನಮ್ಮ ಒಂದು 15 ಡಾಕ್ಟರ್ ಒಂದು ತಂಡ ಅಲ್ಲಿಗೆ ವೀಕ್ಲಿ ಒನ್ಸ್ OPD ಸ್ಟಾರ್ಟ್ ಮಾಡ್ತೇವೆ. ಅವರು ಇನಾಗ್ರೇಷನ್ ಇನ್ನೂ ಆಗಬೇಕಾಗಿದೆ, ಆಗಿ ನಾವು ಅಲ್ಲಿಗೆ ಸ್ಟಾರ್ಟ್ ಮಾಡಿದೆ. ಹಾಗೂ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟಲ್ಲಿ ಕರ್ನಾಟಕದಿಂದ ಎಲ್ಲಿಂದ ಜನ ಬಂದರೆ ಅಲ್ಲಿಗೆ ಬೇಕಾದರೆ ನಮ್ಮ ಸೌಲಭ್ಯ ತಗೊಳ್ಬೋದು. ಅದೇ ಅನೌನ್ಸ್ಮೆಂಟ್ ಮಾಡಲಿಕ್ಕೆ. ಮತ್ತು ಒಂದು ಟ್ರೀಟ್ಮೆಂಟ್ ಆಪರೇಷನ್ ಮಾಡೋಕ್ಕಿಂತ ಮೊದಲು ಹೋಮಿಯೋಪತಿಕ್ ಡಾಕ್ಟರ್ ಒಂದು ಚಾನ್ಸ್ ಕೊಡಿ ಅಂತ. ಓಕೆ, ಎಸ್ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿದ್ದು ಈ ಹೋಮಿಯೋಪತಿಕ್ ಪ್ಯಾಲಿಯೇಟಿವ್ ಕ್ಲಿನಿಕ್ ಅಂದರೆ ಏನು ಅಥವಾ ಈ ಒಂದು ಪ್ಯಾಲಿಯೇಟಿವ್ ಅಂದರೆ ಏನು ಅಂತ ಕೂಡ ತಿಳಿಸ್ಕೊಡ್ರಿ. ಜೊತೆಗೆ ಗ್ಯಾಂಗ್ರೀನ್, ಕ್ಯಾನ್ಸರ್ ಈ ಎರಡೂ ರೋಗದ ಕುರಿತಾಗಿ ಕೂಡ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡಿದ್ದಕ್ಕಾಗಿ ನಿಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ಎಸ್ ವೀಕ್ಷಕರೇ, ನಮ್ಮ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಹೋಮಿಯೋಪತಿಕ್ ಯೆನಪೋಯ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ನಲ್ಲಿ ಇರುವಂತಹ ಸೌಲಭ್ಯಗಳು ಅಂತ ಹೇಳಿದ್ರೆ ಕ್ಯಾನ್ಸರ್ಗೆ ಇರುವಂತಹ ಒಂದು ಸೌಲಭ್ಯಗಳ ಕುರಿತು ಕೂಡ ನಾವು ತಿಳಿಸ್ಕೊಟ್ಟಿದ್ದೀವಿ. ಅದರ ಜೊತೆಗೆ ಗ್ಯಾಂಗ್ರೀನ್ ಅಂದರೆ ಏನು ಅನ್ನೋದ್ರ ಕೂಡ ತಿಳಿಸ್ಕೊಟ್ಟಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗಿರ್ತೀನಿ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ V4 News 24/7. ಇದು ಮುನ್ನುಡಿ, ಮುನ್ನಡೆಗಾಗಿ.